ನೀವು ಹೇಳಿದರೆ ಖಂಡಿತ ಮಾಡಿರ್ತಾರೆ. ಅವರೇ ಹೇಳಿದರೆ ಆಗಿಲ್ಲ. ಯಾಕಂತ ಹೇಳಿದರೆ ಯಾರ್ಯಾರಿಗೆ ಸಿಗ್ಬೇಕು ಅವ್ರು ಕೇಳಿದರೆ ಮಾತ್ರ ಕೊಡೋದು ಅಲ್ವಾ? ಅದು ಆಗಲಿಕ್ಕೆ ಅಲ್ವಾ? ನೋಡಿದ್ದೀರಾ? ಹೊರ ನೋಡಿದ್ದೀರಾ? ಅದೇ ಹುಡುಗ ಅಲ್ಲಿ ಆ ಸೈಡಿಂದ ನಿಮ್ಗೆ ಯಾವುದು ಅಭ್ಯಂತರ ಇಲ್ಲ, ನಿಮಗೂ ಯಾವುದು ತೊಂದರೆ ಇತ್ತವ್ರೆ. ಅರ್ಥ ಆಯ್ತಾ? ನಾರಾಯಣ ಖಂಡಿತ ಅವರೇ ದಾರ ಅವತಾರ್ಥ ಕಟ್ತಾರೆ. ಎಂಥದ್ದು ಮಾಟ ಮಂತ್ರ ಮಾಡ್ಕೊಂಡು ಅವರು ಹೇಳ್ತಾ ಇದ್ದಾರಂತೆ ಅಂತ ಅಪವಾದ ನಿಮಗೆ ಬೇಡ. ನಿಮಗೆ ಆ ದೇವರ ಅನುಕೂಲ ಆಯಿತು, ಇದೆ ಒಳ್ಳೆಯದಾಗ್ತದೆ. ಇನ್ನೊಮ್ಮೆ ಬರುವಾಗ ಜೋಡಿಯಾಗಿ ಗಂಡ ಹೆಂಡತಿಯಾಗಿ ಬರುವಾಗೆ ಅರ್ಥ ಮಾಡಿಸ್ತಾರೆ. ಆದಷ್ಟು ಬೇಗ ಒಂದು 7 ಶನಿ ಗ್ರಾಚಾರ ದೋಷಕ್ಕೆ ಪರಿಹಾರ ಮಾಡ್ತಾರೆ. ಒಳ್ಳೆಯದಾಗ್ತದೆ. గ్రీన్ ఫోటో తీసుకుంటే మీరు యూనివర్సిటీ దశ ಹೌದಾ? ಒಂದುಂಟಲ್ಲ ನಾನು ಕೊಂచెం ಬೇಗ ಇನ್ನು ಮಲ್ಪಾಟ್ ಕೊಡಲ ಕೊಂచెం ಸಂತಾನದ ಫಲ ಕೊಡಲ ನಿಮಗೆ ಬೇಡ, ನಿಮಗೆ ಯಾವುದು ಬೇಡ. ನೀವು ಯಾವ ದೇವರನ್ನು ಆರಾಧನೆ ಮಾಡ್ಕೊಂಡು ಕೂತೀರೋ ಅಂತ ಹೇಳಿದ್ರೆ ಶ್ರೀಮನ್ನಾರಾಯಣ ದೇವರನ್ನು ಆರಾಧನೆ ಮಾಡ್ಕೊಂಡು ಅವರೇ ದಾರ, ಅವರೇ ರಕ್ಷಣೆ, ಅವರೇ ನಿಮಗೆಲ್ಲವನ್ನು ಕೊಡಿಸ್ತಾರೆ. ನಮ್ಮ ಹತ್ರ ಕೇಳಿಸಿದ್ದು ಮಾತ್ರ, ಕೇಳಿಸಿದ್ದವರೇ. ಅರ್ಥ ಆಯ್ತಾ? ನಾರಾಯಣ ಖಂಡಿತ ಅವರೇ